ಮಹಾ ಮಾನವತಾವಾದಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನಾಚರಣೆಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಬೇಕು ಎಂದು 2 ವರ್ಷಗಳ ಹಿಂದೆಯೇ ಸರ್ಕಾರ ಆದೇಶವನ್ನ ಮಾಡಿದ್ರೂ ಬಂಟ್ವಾಳ ತಾಲೂಕಾಡಳಿತ ನಾರಾಯಣ ಗುರುಗಳ ಜಯಂತಿಯನ್ನ ಆಚರಿಸದೆ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸಿದೆ. ಇದು ಮಾನವ ಸಮುದಾಯಕ್ಕೆ ಮಾಡಿದ ಅಪಮಾನ ಎಂದು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ಈ ಬಗ್ಗೆ ಮಾಜಿ ಸಚಿವ ಬಿ ರಮಾನಾಥ್ ರೈ ಸುದ್ದಿಗಾರರೊಂದಿಗೆ ಮಾತನಾಡಿ, ಎಂಎಲ್ಎ ಅವರನ್ನ ಕೇಳಿ ದಿನಾಂಕ ನಿಗದಿಪಡಿಸುವುದಾಗಿ ತಹಶೀಲ್ದಾರ್ ಹೇಳಿದ್ದಾರೆ. ಇದು ದಿನಾಂಕ ನಿಗದಿಪಡಿಸಿ ಆಚರಿಸುವ ಕಾರ್ಯಕ್ರಮವಲ್ಲ, ಅವರ ಜಯಂತಿಯ ದಿನದಂದೇ ಆಚರಿಸಬೇಕು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಡ ತಂದ ಕಾರಣ ರಾಜ್ಯದಾದ್ಯಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದಿನಾಚರಣೆ ಆಚರಿಸಬೇಕೆಂದು ಬಂಟ್ವಾಳ ತಾಲೂಕಿನ ಸಜಿಪಮೂಡದಲ್ಲೇ ಅವರು ಘೋಷಣೆ ಮಾಡಿ ಬಳಿಕ ಆದೇಶವನ್ನ ಹೊರಡಿಸಿದ್ರು. ಆದರೆ ಬಂಟ್ವಾಳದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಿಸದೆ ಅವಮಾನಿಸಲಾಗಿದೆ. ಇದಕ್ಕೆ ಯಾರೋ ಒತ್ತಡ ತಂದಿದ್ದಾರೆ ಎನ್ನುವ ಗುಮಾನಿ ಇದೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಸಮುದಾಯಕ್ಕೆ ಸೀಮಿತರಾದ ವ್ಯಕ್ತಿತ್ವವಲ್ಲ. ಈ ದೇಶದ ಸಾಮಾಜಿಕ ಸಾಮರಸ್ಯಕ್ಕಾಗಿ ದುರ್ಬಲರ ನೋವಿಗಾಗಿ ಸ್ಪಂದಿಸಿದ ಹೋರಾಡಿದ ಧೀಮಂತ ಸಂತ. ಈ ದಾರ್ಶನಿಕನ ಜಯಂತಿಯನ್ನ ತಾಲೂಕಾಡಳಿತ ಮಾಡದೆ ಲೋಪವೆಸಗಿದ್ದಾರೆ. ಇದಕ್ಕೆ ಚುನಾಯಿತ ಮುಖಂಡರೇ ಕಾರಣ ಎಂದು ಆರೋಪಿಸಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಘೋಷಣೆ ಮಾಡಿದ್ದಾರೆ. ಆದ್ದರಿಂದಾಗಿ ಪ್ರತಿ ವರ್ಷವೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಮಾಡಬೇಕು. ಬಂಟ್ವಾಳ ತಾಲೂಕಿನಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯ ಕಾರ್ಯಕ್ರಮವನ್ನು ಇಲ್ಲಿವರೆಗೆ ಮಾಡಿಲ್ಲ. ಬೆಳಿಗ್ಗೆ ಯಾರು ನಮ್ಮ ಸಂಜಯ್ ಪೂಜಾರಿ ಅವರು ಮತ್ತು ದೇವಿ ಪೂಜಾರಿ ಕೇಳಿದಾಗ MLA ಅವರನ್ನು ಕೇಳಿ ನಾನು ದಿನಾಂಕ ಮಾಡುವ ವಿಚಾರ ಅಲ್ಲ, ಇದು ಇವತ್ತಿನ ದಿನ ಆ ಒಂದು ಜಯಂತಿ ಆಚರಣೆ ಮಾಡ್ತಕ್ಕಂಥ ದಿವಸ ಇವತ್ತಿನ ದಿವಸವೇ ಮಾಡಬೇಕು. ಕಳೆದ ಸಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರಿಗೆ ನಾವು ಒತ್ತಡ ತಂದು ಇಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಈ ದಿವಸ ರಾಜ್ಯದ ಆಚರಣೆ ಮಾಡಬೇಕು ಅಂತ ಅವರು ಆದೇಶ ಕೊಟ್ಟಿದ್ದರು. ಏನು ಆದೇಶ? ನಾನು ಸಜ್ಜಮೂಡದ ಬ್ರಹ್ಮಶ್ರೀ ಗುರು ಜ್ಞಾನ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿ ಮನವಿ ಕೊಟ್ಟ ಪ್ರಕಾರ ಈ ಆದೇಶವನ್ನು ಹೊರಡಿಸಿದ ಆದೇಶವನ್ನು ಕೊಟ್ಟಿದ್ದೆ. ಅಂಥ ತಾಲೂಕಿನಲ್ಲಿ ಇವತ್ತು ಈ ತಾಲೂಕನ್ನು ಉಲ್ಲೇಖ ಮಾಡಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿರ್ತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಜಯಂತಿಯನ್ನು ಈ ತಾಲೂಕಲ್ಲೇ ಮಾಡಿಲ್ಲ ಅಂತಂದರೆ ಅದು ಲೋಪ ಯಾರು? ನಾವು ತಹಸೀಲ್ದಾರನ ನಾವು ನಿಯೋಗ ಹೋಗಿದ್ದೇವೆ, ಕಾಂಗ್ರೆಸ್ ನಿಯೋಗ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ, MS ಮಹಮ್ಮದ್, ಪದ್ಮಶೇಖರ್ ಜೈನ್, ಮಮತಾ ಗಟ್ಟಿ, ಮಂಜುಳಾ ಮಾವೆ, ಬೇಬಿ ಕುಂದರ್, ಮಾಯಲಪ್ಪ ಸಾಲ್ಯಾನ್, ಅಬ್ಬಾಸ್ ಅಲಿ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಸಂದೀಪ್ ಸಾಲ್ಯನ್, V4 News 24/7 ಬಂಟ್ವಾಳ.